ವಿದೇಶದಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರನ್ನ ಸ್ವದೇಶಕ್ಕೆ ಕರೆತರುವಂತಹ ಐತಿಹಾಸಿಕ ಏರ್ಲಿಫ್ಟ್ ಕಾರ್ಯ ನಿನ್ನೆಯಿಂದ ಆರಂಭವಾಗಿದೆ. ಭಾರತದ ಈ ವಂದೇ ಭಾರತ್ ಮಿಷನ್ ಏರ್ಲಿಫ್ಟ್ ನಲ್ಲಿ ಮಂಗಳೂರಿನ ಮೂಲದ ನಿವಾಸಿಯಾದಂತಹ ಕ್ಯಾಪ್ಟನ್ ಮೈಕಲ್ ಸಲ್ಡಾನಾ IX-344 ವಿಮಾನಕ್ಕೆ ಸಾರಥಿಯಾಗಿದ್ರು. ಕೊರೋನಾ ಲಾಕ್ಡೌನ್ ಆದ ಬಳಿಕ ಇದೀಗ ಜಗತ್ತಿನಲ್ಲಿ ಅತಿ ದೊಡ್ಡ ಏರ್ಲಿಫ್ಟ್ ನ ಮೊದಲ ಭಾಗವಾಗಿ ಅಬುಧಾಬಿಯಿಂದ ಹೊರಟಂತಹ ಮೊದಲ ವಿಮಾನದಲ್ಲಿ 177 ಭಾರತೀಯ ಪ್ರಜೆಗಳು ಕೊಚ್ಚಿಯನ್ನ ನಿನ್ನೆ ತಡರಾತ್ರಿ ತಲುಪಿದ್ದಾರೆ. ಏರ್ ಇಂಡಿಯಾ ವಿಮಾನ 6:45ಕ್ಕೆ ಅಬುಧಾಬಿಯಿಂದ ಹೊರಟಿದ್ದು ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ 10:17ಕ್ಕೆ ತಲುಪಿರುವಂತದ್ದು. 177 ಪ್ರಯಾಣಿಕರಲ್ಲಿ 4 ಮಕ್ಕಳ ಸಹಿತ ಬಹುತೇಕರು ಗರ್ಭಿಣಿಯರು, ವೃದ್ಧರು ಇದ್ದು ಭಾರತ ಸರ್ಕಾರದ ಉಪಕಾರವನ್ನ ಹರ್ಷದಿಂದ ಕೊಂಡಾಡಿದ್ದಾರೆ. ಹಾಗೆಯೇ ಅಬುಧಾಬಿಯಿಂದ ಹೊತ್ತು ತಂದಂತಹ ಮೊದಲ ಏರ್ ಇಂಡಿಯಾ ವಿಮಾನದ ಪೈಲಟ್ ಆಗಿ ಮಂಗಳೂರಿನ ಕ್ಯಾಪ್ಟನ್ ಮೈಕಲ್ ಸಲ್ಡಾನಾ ಕಾರ್ಯನಿರ್ವಹಿಸಿದ್ರು. ಮಂಗಳೂರಿನ ವೆಲೆನ್ಸಿಯಾ ನಿವಾಸಿಯಾದ ಕ್ಯಾಪ್ಟನ್ ಮೈಕಲ್ ಸಲ್ಡಾನಾ IX-344 ವಿಮಾನಕ್ಕೆ ಸಾರಥಿಯಾಗಿದ್ರು. ಅಗತ್ಯ PPE ಕಿಟ್ ಸೇರಿದಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ವಿಮಾನದಲ್ಲಿ ಭಾರತೀಯರನ್ನ ತಾಯ್ನಾಡಿಗೆ ಕರೆತಂದ್ರು ಅವರು. ವಿಮಾನದ ಮತ್ತೊಬ್ಬ ಪೈಲಟ್ ಅಖಿಲೇಶ್ ಕುಮಾರ್ ಜೊತೆ ಇವರು ಭಾರತೀಯರನ್ನ ಯಶಸ್ವಿಯಾಗಿ ತಂದು ಕೊಚ್ಚಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿದ್ರು. ಕೊರೋನಾದಿಂದಾಗಿ ವಿದೇಶದಲ್ಲಿ ಭಾರತೀಯರು ಸಿಲುಕಿಕೊಂಡಿದ್ರು. ಸ್ವದೇಶಕ್ಕೆ ಕರೆತರುವಂತಹ ಐತಿಹಾಸಿಕ ಏರ್ಲಿಫ್ಟ್ ಕಾರ್ಯ ನಿನ್ನೆಯಿಂದ ಆರಂಭವಾಗಿರುವಂತದ್ದು.